ಎಲ್ಲರಂತೆ ಶಾಲೆಗೆ ಹೋಗಿ ಉತ್ತಮ ವಿದ್ಯಾಭ್ಯಾಸ ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಬೇಕೆಂಬ ಉದ್ದೇಶ ಹೊಂದಿದ್ದ 16 ವರ್ಷದ ಬಾಲಕಿ ಕಳೆದ 3.5 ವರ್ಷಗಳಿಂದ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದು ಈಕೆಯ ಚಿಂತೆಯಲ್ಲಿ ಹೆತ್ತವರು ಕಂಗಾಲಾಗಿದ್ದಾರೆ. ಈಕೆಯ ರೋಗ ಗುಣಪಡಿಸಲು ಹೆತ್ತವರಿಗೆ ಆರ್ಥಿಕ ಸಮಸ್ಯೆ ಅಡ್ಡಿಯಾಗಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ. ವಿಟ್ಲ ಮುಡ್ನೂರು ಗ್ರಾಮದ ಕಂಬಳಬೆಟ್ಟು ಧರ್ಮನಗರ ನಿವಾಸಿ ವನರಾಜ ಆಚಾರ್ಯ ಅವರ ಪುತ್ರಿ ವರ್ಷಿಣಿ ಕಳೆದ 3.5 ವರ್ಷಗಳಿಂದ ಹಾಸಿಗೆ ಹಿಡಿದು ಜೀವನ ನಡೆಸುತ್ತಿದ್ದಾಳೆ. ವನರಾಜ ಆಚಾರ್ಯ ಅವರಿಗೆ 2 ಮಕ್ಕಳಿದ್ದು ಮೊದಲಿನವ ಗಂಡು ಹುಡುಗ 9ನೇ ತರಗತಿ ಓದುತ್ತಿದ್ದಾನೆ. ವನರಾಜ ಆಚಾರ್ಯ ಅವರು ಕೂಡ ಅನಾರೋಗ್ಯ ಪೀಡಿತರಾಗಿದ್ದು ಕೆಲಸ ಮಾಡಲಾಗದೆ ಸರಿಯಾಗಿ ಮಾತನಾಡಲಾಗದೆ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ. ಅವರ ಪತ್ನಿ ತನ್ನ ಕುಟುಂಬದ ಭಾರವನ್ನ ನೋಡಬೇಕು. ಇದರಿಂದ ಈ ಕುಟುಂಬ ಮಾನಸಿಕವಾಗಿ ಮನನೊಂದಿದೆ. ಇದರ ನಡುವೆಯೂ ವರ್ಷಿಣಿ ಅನಾರೋಗ್ಯ ಪೀಡಿತರಾಗಿದ್ದು ಈ ಕುಟುಂಬಕ್ಕೆ ಮತ್ತಷ್ಟು ನೋವುಂಟು ಮಾಡಿದೆ. ಮೂರುವರೆ ವರ್ಷಗಳ ಹಿಂದೆ ಅಂದ್ರೆ 4ನೇ ತರಗತಿ ಕಲಿಯುತ್ತಿದ್ದ ವೇಳೆ ವರ್ಷಿಣಿ ಶಾಲೆ ಬಿಟ್ಟು ಮನೆಗೆ ಬಸ್ನಲ್ಲಿ ಬರುತ್ತಿದ್ದ ವೇಳೆ ಆಕಸ್ಮಿಕವಾಗಿ ಬಸ್ನೊಳಗಡೆ ಕುಸಿದು ಬಿದ್ದಿದ್ದಾಳೆ. ಬಳಿಕ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ನೀಡಲಾಗಿದ್ರೂ ಕೂಡ ಕೆಲ ಸಮಯಗಳ ಬಳಿಕ ಅನಾರೋಗ್ಯ ತೀವ್ರ ರೀತಿಯಲ್ಲಿ ಕಾಣಿಸಿಕೊಂಡಿದೆ. ಆಕೆಯ ಕೈಕಾಲು ಸೇರಿದಂತೆ ಇಡೀ ದೇಹವೇ ನಡುಗುತ್ತಿದೆ. ಮಾತು ಬರುತ್ತಿಲ್ಲ, ಕೈಕಾಲುಗಳಿಗೆ ಬಲವಿಲ್ಲ. ತಾಯಿಯೇ ಚಮಚದ ಮೂಲಕ ಊಟ ತಿಂಡಿ ತಿನ್ನಿಸಬೇಕು. అంటే బూర్ద ఇడుక డాక్టర్ కుళ్ళతుని పోయాను కుట్లకు డాక్టర్ లేతుని పుదాలు పద మర్దమంత ఇంతే ಕಡಿಮೆ ಆಯ್ತು. ಕಡಿಮೆ ಅಂದರೆ ಬಾರೆ ಕೊಂಚ ಕಾಲು ಬಂದರೆ ಕಂಡು ಆಜಿ ತಿಂಗಳನ್ನ ಅಂದರೆ ಕೊಂಚ ಕೈಲ ಬರಂದ್ರೆ ಕಂಡು అంటే అట్లా మర్దరు కడిమ అంటే వాళ్ళకు ఆసుపత్రికి ఉండే దాని పైస ఇచ్చిండు దాని పెట్టుబడి అంత 10 ದಿನ ಐಸಿಡ್ ಇರ್ತದೆ ಅಲ್ಲಿ ಪಡೆದು ಪಂಡೆ ನಿಕ್ಲು ನನ್ನ ನಿಕ್ಲು ಈ ಮನ್ಸಿಗೆ ಹೋಗ್ಲೇಂದು ఇంకా ఈ మనసు పోపు నంచిన దాని ఇచ్చి పైస దాని అయింది అంటే కొంత దిన కరీదు కొంచెం 2-3 ದಿನ కరీదు పిరప్ప ఇంట్లో పండేరు నీకు ఈ మనసుకు పోలే ఇంట్లో దైతాల మనసుకు పోలేండి పోయా ఇంట్లో పోయా చాలా మంచిది చాలా ముల మంచిది కారు మంచిది మరి కారుని చెప్పడానికి పోయా పోదప్పుడు ఇంట్లో సంబంధాలు ఉండేరు ఇది ఇప్పుడు అరత డాక్టర్ లేరు అర తోజగాండదు అంటే ప్రైవేట్ ట్రీట్మెంట్ అంతుంది అంటే తోజ అనేది అక్కడ 18 ದಿನ 1 ವಾರ ಅಡ್ಮಿಟ್ ಅಂತೀರಿ 1 ವಾರ ಅಡ್ಮಿಟ್ ಮಾಡ್ತದೆ ನಾಳೆಗೆ ಕಡಿಮೆ ಆಯ್ತು ತಿರುಪತಿ ನಾನು 1 ವಾರ ಉಂಟು ಅಂಜೆ 55 ಸಾವಿರ ಮಂಗಳೂರಿನ ಖಾಸಗಿ ಆಸ್ಪತ್ರೆ ಸೇರಿದಂತೆ ವೆನ್ಲಾಕ್, ಬೆಂಗಳೂರು ಖಾಸಗಿ ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೀಗೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿದ್ದು ಬಿಟ್ರೆ ರೋಗ ಗುಣಪಡಿಸಲು ಅವರಿಗೆ ಆರ್ಥಿಕ ಸಮಸ್ಯೆ ಅಡ್ಡಿಯಾಗಿದೆ. ಈಗಾಗಲೇ 15 ಲಕ್ಷಕ್ಕಿಂತಲೂ ಅಧಿಕ ಖರ್ಚು ಮಾಡಲಾಗಿದೆ. ವಿಟ್ಲ ಸುತ್ತಮುತ್ತಲಿನ ವಿವಿಧ ಸಂಘ ಸಂಸ್ಥೆಗಳು ಧನ ಸಹಾಯ ಮಾಡಿದ್ದಾರೆ. ಅದು ಆಕೆಯ ಪ್ರತಿನಿತ್ಯದ ಔಷಧಿಗೆ ಸಾಕಾಗಿದೆ. ವರ್ಷಿಣಿಗೆ ಹೆಚ್ಚಿನ ಚಿಕಿತ್ಸೆ ನೀಡಲು ಸಾಧ್ಯವಾಗದ ಕಾರಣ ವರ್ಷಿಣಿಗೆ ಮನೆಯಲ್ಲೇ ಆರೈಕೆ ಮಾಡಲಾಗ್ತಾ ಇದೆ. ಆಗಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಮಂಗಳೂರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಪ್ರತಿ ತಿಂಗಳ ಔಷಧಿಗೆ 15,000 ರೂಪಾಯಿ ಬೇಕು. ಆಕೆಗೆ ಹೆಚ್ಚಿನ ಚಿಕಿತ್ಸೆ ನೀಡಬೇಕಾದ್ರೆ 5 ರಿಂದ 10 ಲಕ್ಷದ ಅವಶ್ಯಕತೆ ಇದೆ. ಉತ್ತಮ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಗೆ ಒಳಪಡಿಸಿದ್ರೆ ಆಕೆ ಮುಂದಿನಂತೆ ಆಗಬಹುದು ಎಂದು ವೈದ್ಯರು ಭರವಸೆಯನ್ನ ನೀಡಿದ್ದಾರೆ. ಮೊದಲೇ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವ ಇಷ್ಟೊಂದು ಹಣ ಎಲ್ಲಿಂದ ತರಬೇಕು ಎಂಬ ಚಿಂತೆಯಲ್ಲಿದೆ ಆ ಕುಟುಂಬ. ಯಾರಾದರೂ ದಾನಿಗಳು ಮುಂದೆ ಬಂದು ತನ್ನ ಮಗಳಿಗೆ ಸಹಾಯ ಮಾಡಿದ್ರೆ ಆಕೆಯ ಮುಂದಿನ ಉತ್ತಮ ಭವಿಷ್ಯಕ್ಕೆ ಸಹಕಾರಿಯಾಗಬಹುದು ಎಂದು ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ. ಕೆಲವು ದಿನಗಳ ಹಿಂದೆ ಸುಹಾನಾ ಎಂಬ ಬಾಲಕಿ ಶ್ವಾಸಕೋಶದಿಂದ ಬಳಲುತ್ತಿದ್ದ ವೇಳೆ ಪುತ್ತೂರಿನಿಂದ ಬೆಂಗಳೂರಿಗೆ ಝೀರೋ ಟ್ರಾಫಿಕ್ ಮೂಲಕ ತೆರಳಲು ಸಾವಿರಾರು ಮಂದಿ ಮುಂದೆ ಬಂದಿದ್ರು. ಆಕೆಯ ಚಿಕಿತ್ಸೆಗೆ 40 ಲಕ್ಷ ರೂಪಾಯಿ ಹಣ ಬೇಕಾಗುತ್ತದೆ. ಇದನ್ನು ಸಂಗ್ರಹಿಸಲು ಹಲವು ಮಂದಿ ಶ್ರಮಿಸುತ್ತಿದ್ದಾರೆ. ಇನ್ನು ವರ್ಷಿಣಿಯ ಸಮಸ್ಯೆ ಅಷ್ಟೇನು ದೊಡ್ಡದೇನಲ್ಲ. ದಾನಿಗಳು ಮುಂದೆ ಬಂದ್ರೆ ವರ್ಷಿಣಿಯ ಸಮಸ್ಯೆಯು ದೂರವಾಗಬಹುದು ಎಂಬ ಮಾತುಗಳು ಕೇಳಿಬರುತ್ತಿದೆ. ವರ್ಷಿಣಿಗೆ ಸಹಾಯ ಮಾಡಲು ಇಚ್ಛಿಸುವವರು ವರ್ಷಿಣಿ ವಿ, ಸಿಂಡಿಕೇಟ್ ಬ್ಯಾಂಕ್ ವಿಟ್ಲ,
ಖಾತೆ ಸಂಖ್ಯೆ 014021001669 ಐಎಫ್ಎಸ್ಸಿ ಕೋಡ್ SYNP 0000141 ಮೊಬೈಲ್ ಸಂಖ್ಯೆ 9741483040. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.